ನೂತನವಾಗಿ ಸ್ಥಾಪನೆಯಾದ ಶರ್ವಾಣಿ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಇದರ ಉದ್ಘಾಟನಾ ಸಮಾರಂಭವು ಬಿಸಿ ರೋಡಿನ ಶಕ್ತಿ ಕಾಂಪೌಂಡ್ನಲ್ಲಿ ನಡೆಯಿತು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಅರ್ಚಕ ವೆಂಕಟರಮಣ ಅಸರಣ್ಣ ಆಡಳಿತ ಕಚೇರಿಯನ್ನ ಉದ್ಘಾಟಿಸಿ ದೀಪ ಪ್ರಜ್ವಲಿಸಿದ್ರು. ಬಳಿಕ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಆಶೀರ್ವಚನ ನೀಡಿ ಕಲಾ ಸೇವೆ ಮಾಡುತ್ತಿರುವ ಉದಯ ವೆಂಕಟೇಶ್ ಭಟ್ ದಂಪತಿ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಗ್ರಾಹಕರಿಗೆ ಸೇವೆ ನೀಡುವ ಕಾರ್ಯಕ್ಕೆ ಮುಂದಾಗಿರುವುದು ಅಭಿನಂದನೀಯ. ದೇವರ ಅನುಗ್ರಹದಿಂದ ಸಂಸ್ಥೆ ಯಶಸ್ವಿಯಾಗಿ ಮುನ್ನಡೆಯಲಿ ಎಂದು ಶುಭ ಹಾರೈಸಿದ್ರು. ಪ್ರಾರಂಭ ಮಾಡಿದ್ದಾರೆ ಮಾಡುವಂತಹ ವ್ಯವಹಾರದಲ್ಲಿ. ಅಂದರೆ ಈ ವ್ಯವಹಾರ ಹೇಗೆ ಹೇಳಿದರೆ ಡೆಪಾಸಿಟ್ ಇಡುವುದು, ಹಾಗೆಯೇ ಜನರಿಗೆ ಅದರ ಡೆಪಾಸಿಟ್ ಬಂದ ಹಾಗೆ ಅದಕ್ಕೆ ಇಂಟ್ರೆಸ್ಟ್ ಬಡ್ಡಿ ಕೊಡುವುದು, ಹಾಗೆಯೇ ಬೇಕಾದ ಹಾಗೆ ಸಾಲ ಮತ್ತು ಅದು ಮರುಪಾವತಿ ಆಗಬೇಕು. ತುಂಬ ಇದಕ್ಕೆ ಜನರು ಅಂದರೆ ಠೇವಣಿದಾರರೆಲ್ಲ ತುಂಬ ಜನ ಬರಬೇಕು, ತುಂಬ ಕಸ್ಟಮರ್ಸ್ ಎಲ್ಲ ಬಂದು ಈ ಸಂಸ್ಥೆ ಬೆಳಗಬೇಕು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇದರ ನಿರ್ದೇಶಕಿ ಭಾರತಿ ಜಿ ಭಟ್ ನಿರಕು ಠೇವಣಿ ಪತ್ರ ಬಿಡುಗಡೆಗೊಳಿಸಿ ಮಾತನಾಡಿ, ಸಹಕಾರಿ ತತ್ವ ಎನ್ನುವುದು ವೇದಗಳ ಕಾಲದಿಂದಲೇ ರಕ್ತಗತವಾಗಿ ಬಂದಿದೆ. ಇಂದಿನ ಕಾಲಘಟ್ಟದಲ್ಲಿ ಸಹಕಾರಿ ತತ್ವ ಅಗತ್ಯವಾಗಿ ಬೇಕಿದ್ದು, ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಲಿಸಿದ್ರೆ ಇಂದು ಸಹಕಾರಿ ಸಂಘಗಳು ಜನರಿಗೆ ಹೆಚ್ಚು ಆಪ್ತವಾಗಿದೆ ಎಂದರು. ಸಹಕಾರಿ ಕ್ಷೇತ್ರ ಈಗದ್ದಲ್ಲ, ಭಾರತದಲ್ಲಿ ಪುರಾತನ ಕಾಲದಿಂದಲೂ ಸಹಕಾರಿ ಸಂಸ್ಕೃತಿಯೇ ಇರುವುದು. ನಮ್ಮ ಕುಟುಂಬ ವ್ಯವಸ್ಥೆಯೇ ಒಂದು ಮಾದರಿ ಸಹಕಾರಿ ಕ್ಷೇತ್ರಕ್ಕೆ. ಅಂದರೆ ಸಹಕಾರ ನಮ್ಮಲ್ಲಿ ರಕ್ತಗತವಾಗಿದೆ ಎಂದು ಹೇಳುವುದಕ್ಕೆ. ಅಂದರೆ ವೇದ ಕಾಲದಿಂದಲೂ ಇದೆ. ಸಂಘಚದ್ವಂ ಸಂವದದ್ವಂ ಸಮೋ ಮನಾಂಸಿ ಜಾನತ. ಅಂದರೆ ನಾವು ಆವಾಗದಿಂದಲೇ ಒಟ್ಟಿಗೆ ಹೋಗುವ, ಒಟ್ಟಿಗೆ ಸೇರುವ, ಒಟ್ಟಿಗೆ ಕೆಲಸ ಮಾಡುವ, ಒಟ್ಟಿಗೆ ಅಭಿವೃದ್ಧಿ ಹೊಂದುವ. ಇದೇ ನಮ್ಮ ವೇದ ಕಾಲದಿಂದ ಕೂಡ ನಮಗೆ ಇದು ಕರಗತ ಅಂತ ಹೇಳಿ ರಕ್ತಗತ ಆಗಿ ಬಂದ ಕಾನ್ಸೆಪ್ಟ್. ಪುತ್ತೂರು ಪುರಸಭೆಯ ಮಾಜಿ ಅಧ್ಯಕ್ಷ ಜೀವಂತರ್ ಜೈನ್ ಸಹಕಾರಿಯ ನಾಮಫಲಕ ಬಿಡುಗಡೆ ಮಾಡಿದ್ರು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಮೈಸೂರು ಪ್ರಾಂತೀಯ ಅಧಿಕಾರಿ ಗುರುಪ್ರಸಾದ್ ಬಂಗೇರ ಭದ್ರತಾ ಕೊಠಡಿಯನ್ನ ಉದ್ಘಾಟಿಸಿದ್ರು. ಶ್ರೀಮಾತಾ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ದಾಮೋದರ ಕುಲಾಲ್ ನಗದು ಕೌಂಟರ್ ಅನ್ನ ಉದ್ಘಾಟಿಸಿದ್ರು. ದಕ್ಷಿಣ ಕನ್ನಡ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಸುಭಾಷ್ ಚಂದ್ರ ಜೈನ್ ಗಣಕಯಂತ್ರವನ್ನ ಉದ್ಘಾಟಿಸಿದ್ರು. ವಕೀಲ ಅಶ್ವಿನಿ ಕುಮಾರ್ ರೈ ಶರ್ವಾಣಿ ನಗದು ಪತ್ರ ಬಿಡುಗಡೆಗೊಳಿಸಿದ್ರು. ಬಿಸಿ ರೋಡ್ನ ಶ್ರೀ ರಕ್ತೇಶ್ವರಿ ದೇವಸ್ಥಾನದ ಅಧ್ಯಕ್ಷ ಬಿ ವಿಶ್ವನಾಥ್ ಷೇರು ಪತ್ರವನ್ನ ಬಿಡುಗಡೆಗೊಳಿಸಿದ್ರು. ಸೊಸೈಟಿಯ ಅಧ್ಯಕ್ಷೆ ರೋಹಿಣಿ ಉದಯ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಎಲ್ಲರ ಸಹಕಾರದಿಂದಾಗಿ ಸಹಕಾರಿ ಸಂಘವನ್ನ ಸ್ಥಾಪಿಸಲಾಗಿದೆ. ಎಲ್ಲರ ಸಲಹೆ ಸಹಕಾರ ಪಡೆದುಕೊಂಡು ಸಂಘವನ್ನ ಮುನ್ನಡೆಸುವುದಾಗಿ ಹೇಳಿದ್ರು. ಮೊದಲ ಒಂದು ಯಾವುದಕ್ಕೊಂದು ನಮಗೆ ಒಂದು ಗಟ್ಟಿಯಾಗಿ ಬೆಳೀಲಿಕ್ಕೆ ತಾಯಿ ಬೇರು ಅಂತ ಹೇಳ್ತಾರೆ. ನನ್ನ ಅಮ್ಮ ಇದಕ್ಕೆ ಇಲ್ಲ, ನನಗೆ ಯಾರದೆಲ್ಲ ಪರಿಚಯ ಉಂಟು, ನಾನು ಮಾತಾಡ್ತೇನೆ ಅಂತೇಳಿ ಮೊದಲ ಹೆಜ್ಜೆ ಇಟ್ಟು ನಮ್ಮನ್ನು ಕೈ ಹಿಡಿದು ನಡೆಸಿಕೊಂಡದವರು ನನ್ನ ಅಮ್ಮ. ಅಲ್ಲಿಂದ ಒಂದಷ್ಟು ಜನಗಳ ಪರಿಚಯ ಆಯಿತು. ಆ ಪರಿಚಯದಲ್ಲಿ ಯಾವತ್ತು ನಾವು ಏನೇ ಒಂದು ಹರಿಯುವ ನೀರಿರ್ಬೋದು, ಒಂದಷ್ಟು ಶೇಖರಣೆ ಮಾಡಿದ ನಂತರ ನಾವು ಶೋಧಿಸ್ತೇವೆ. ಆ ಶೋಧಿಸಿದಲ್ಲಿ ತುಂಬಾ ಫಿಲ್ಟರ್ ವಾಟರ್ ಹಾಗೆ ಸಿಕ್ಕಿದವರು ಈ ಹಿಂದೆ ಇದ್ದ ಎಲ್ಲ ನಿರ್ದೇಶಕರು. ಅದರಲ್ಲಿ ಈ ಬಿಲ್ಡಿಂಗಿನ ಓನರ್ ಇದ್ದಾರೆ ಜಯಣ್ಣ, ಅವರು ಹಾಗೆಯೇ ಇದು ತನ್ನದೇ ಅನ್ನುವ ಹಾಗೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸಚಿವ ಮಾಕಣಿಯ ತಂತ್ರಿ ಎಂ ಸುಬ್ರಹ್ಮಣ್ಯ ಭಟ್, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿ ವಿಜಯ್ ಬಿಎಸ್, ಉಪಾಧ್ಯಕ್ಷ ಅವಿನಾಶ್ ಹಾಗೂ ನಿರ್ದೇಶಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅರಿಕೋಡಿ ಕ್ಷೇತ್ರದ ಧರ್ಮದರ್ಶಿ ಹರೀಶ್ ಅರಿಕೋಡಿ ಭೇಟಿ ನೀಡಿ ಶುಭ ಹಾರೈಸಿದ್ರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಉದಯ ವೆಂಕಟೇಶ್ ಸ್ವಾಗತಿಸಿ ವಂದಿಸಿದ್ರು. ಆರ್ಜೆ ವಿಖ್ಯಾತ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸಂದೀಪ್ ಸಾಲ್ಯನ್, B4 ನ್ಯೂಸ್, ಬಂಟ್ವಾಳ.